ಅಪಾಯಕಾರಿ ತಿರುವಿನಲ್ಲೇ ಕೊಳವೆ ಬಾವಿಯನ್ನು ತೋಡುವ ಮೂಲಕ ಕಡಬ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ತೊಂದರೆ ಉಂಟು ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದಾಸರಗುಡ್ಡೆ ಎಂಬಲಿನ ದಲಿತ ಕಾಲೋನಿ ನಿವಾಸಿಗಳ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಅಂದಾಜು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ರಸ್ತೆಯಲ್ಲಿ ಬರುವ ಅಪಾಯಕಾರಿ ತಿರುವಿನಲ್ಲೇ ಈ ಕೊಳವೆ ಬಾವಿಯನ್ನು ಕೊರೆಸಲಾಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ರಾಜ್ಯ ಹೆದ್ದಾರಿ ಬದಿಯಲ್ಲಿ ಗರಿಷ್ಠ 1 ಮೀಟರ್ ದೂರವು ಈ ಕೊಳವೆ ಬಾವಿಗೆ ಇಲ್ಲ. ಮಾತ್ರವಲ್ಲದೆ ಈಗಾಗಲೇ ಹಲವಾರು ಅಪಘಾತಗಳು ಸಂಭವಿಸಿದ ಅಪಾಯಕಾರಿ ತಿರುವಿನಲ್ಲೇ ಈ ಕೊಳವೆ ಬಾವಿ ಇದೆ. ಇನ್ನು ಇಲ್ಲೇ ಪಕ್ಕದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಸೇತುವೆ ಇರುವುದರಿಂದ ಅಪಾಯ ಹೆಚ್ಚಿದೆ ಎನ್ನುವ ಆರೋಪ ಕೇಳಿ ಬಂದಿದೆ.